ಮಂಜೇಶ್ವರ ತಾಲೂಕಿನ ಉದ್ಯಾವರ ಸಾವಿರ ಜಮಾಹತಿನ ಅಂಗಣದಲ್ಲಿ ಅಂತ್ಯವಿಶ್ರಮಗೊಳ್ಳುತ್ತಿರುವ ಅಸಯ್ಯದ್ ಶಹೀದ್ ವಲಿಯುಲ್ಲಾಹಿ ರವರ ಹೆಸರಿನಲ್ಲಿ ನಡೆಸಿಕೊಂಡು ಬರುತ್ತಿರುವ ಉರುಸು ಕಾರ್ಯಕ್ರಮವು ಕೋವಿಡ್ ಮಾನದಂಡಗಳನ್ನು ಪಾಲಿಸಿಕೊಂಡು ಏಪ್ರಿಲ್ 1 ರಿಂದ ಏಪ್ರಿಲ್ 4 ತನಕ ನಡೆಯಲಿರುವುದಾಗಿ ಉರುಸು ಕಮಿಟಿ ಜೊತೆ ಕಾರ್ಯದರ್ಶಿ ಎಸ್ಎಂ ಬಶೀರ್ ದರ್ಗಾ ಶರೀಫ್ನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕೇರಳ ಹಾಗೂ ಕರ್ನಾಟಕದ ಸಂಗಮ ಭೂಮಿಯಾಗಿರುವ ಉದ್ಯಾವರ ಸರ್ವಧರ್ಮೀಯರ ಸೌಹಾರ್ದದ ಪ್ರತೀಕವಾಗಿದೆ. ಜಾತಿ ಮತ ಭೇದವಿಲ್ಲದೆ ಸಹಸ್ರಾರು ಮಂದಿ ಸಂದರ್ಶಿಸಿ ತಮ್ಮ ಅಭಿಲಾಷೆಗಳನ್ನು ಈಡೇರಿಸಿಕೊಳ್ಳುವ ಪುಣ್ಯ ಕೇಂದ್ರವಾಗಿರುವ ದಕ್ಷಿಣ ಭಾರತದಲ್ಲೇ ಪ್ರಸಿದ್ಧವಾಗಿರುವ ಉದ್ಯಾವರ ಅಸಯ್ಯದ್ ಶಹೀದ್ ವಲಿಯುಲ್ಲಾಹರವರ ದರ್ಗಾ ಶರೀಫ್ನಲ್ಲಿ ಕೋವಿಡ್ನ ಹಿನ್ನೆಲೆಯಲ್ಲಿ ಈ ಸಲ ಕನಿಷ್ಠ 4 ದಿನಗಳ ಕಾರ್ಯಕ್ರಮಗಳೊಂದಿಗೆ ಉರುಸ್ ಸಮಾರಂಭವನ್ನು ನಡೆಸಲು ತೀರ್ಮಾನಿಸಲಾಗಿದೆ. ಏಪ್ರಿಲ್ 1 ರಂದು ಬೆಳಗ್ಗೆ 10 ಗಂಟೆಗೆ ದರ್ಗಾ ಸಮಿತಿ ಅಧ್ಯಕ್ಷರಾದ ಬಹುಮಾನ್ಯ ಎಕೆ ಮೊಹಮ್ಮದ್ ಮೋನು ಹಾಜಿ ಅವರು ಧ್ವಜಾರೋಹಣಗೈಯುವುದರೊಂದಿಗೆ ಉರುಸ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ. ಬಳಿಕ ಅದೇ ದಿನ ರಾತ್ರಿ 8:30ಕ್ಕೆ ಅತಾವುಲ್ಲಾ ತಂಗಳ್ರವರ ಮಖಾಂ ಜಿಯಾರತ್ತಿನ ಬಳಿಕ ಜಮಾಅತ್ ಮುದರಿಸ್ ಅಬ್ದುಲ್ ಖಾದರ್ ಮದನಿಯವರ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಸಮಾರಂಭವನ್ನು ಸಮಸ್ತ ಕೇರಳ ಜಮ್ಇಯತುಲ್ ಉಲಮಾ ಅಧ್ಯಕ್ಷ ಹಾಗೂ ಸಾವಿರ ಜಮಾಅತ್ ಖಾಜಿ ಅಸಯ್ಯದ್ ಮೊಹಮ್ಮದ್ ಜಿಫ್ರಿ ಮುತ್ತುಕೋಯ ತಂಗಳ್ ಉದ್ಘಾಟಿಸಲಿರುವರು. ಏಪ್ರಿಲ್ 2 ರಂದು ಅಬ್ದುಲ್ ಲತೀಫ್ ಸಖಾಫಿ ಕಾಂತಪುರಂ ಉಸ್ತಾದರ ನೇತೃತ್ವದಲ್ಲಿ ಲಕ್ಷಾಂತರ ವಿಶ್ವಾಸಿಗಳು ಭಾಗವಹಿಸಲಿರುವ ಮದನಿಯಂ ಮಜ್ಲಿಸ್ ನಡೆಯಲಿದೆ. ಸಮಾರೋಪದ ದಿನವಾದ ಏಪ್ರಿಲ್ 3 ರಂದು ಉದ್ಯಾವರ ಖತೀಬ್ ಅಬ್ದುಲ್ ಕರೀಂ ಧರ್ಮಿಯವರ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಸಮಾರೋಪ ಸಮಾರಂಭವನ್ನು ಅಸಯ್ಯದ್ ಇಬ್ರಾಹಿಂ ಖಲೀಲುಲ್ ಬುಖಾರಿ ಕಡಲುಂಡಿ ತಂಗಳ್ ಉದ್ಘಾಟಿಸಲಿದ್ದಾರೆ. ಬಳಿಕ ಏಪ್ರಿಲ್ 4 ರಂದು ಮೌಲೂದ್ ಮಜ್ಲಿಸ್ ಮತ್ತು ಹಗಲು ಉರುಸ್ ಹಾಗೂ ಅನ್ನದಾನ ನಡೆಯಲಿದೆ ಅಂತ ಮಾಹಿತಿ ನೀಡಿದರು. ಉದ್ಯಾವರ ಸಾವಿರ ಜಮಾಅತ್ ಜುಮಾ ಮಸೀದಿ ಅಂಗಣದಲ್ಲಿ ಅಂತ್ಯವಿಶ್ರಮಗೊಳ್ಳುತ್ತಿರುವ ಬಹುಮಾನ್ಯರಾದ ಸಯ್ಯದ್ ಶಹೀದ್ ವಲಿಯುಲ್ಲಾಹಿ ರಲಿಯಲ್ಲಾಹು ಅನ್ಹುಮಾ ಅವರ ಹೆಸರಿನಲ್ಲಿ ನಡೆಸಲ್ಪಡುವ ಪಂಚವಾರ್ಷಿಕ ಉರೂಸ್ ಕಾರ್ಯಕ್ರಮ 2021 ಏಪ್ರಿಲ್ 1, 2, 3, 4 ತಾರೀಖುಗಳಲ್ಲಿ ನಡೆಯಲಿರುವುದು. ಈ ವಿಜೃಂಭಣೆಯ ಕಾರ್ಯಕ್ರಮದ ಪ್ರಪ್ರಥಮ ಕಾರ್ಯಕ್ರಮವಾಗಿ ಏಪ್ರಿಲ್ 1 ಬೆಳಿಗ್ಗೆ 10 ಗಂಟೆಗೆ ನಡೆಯಲಿರುವ ಧ್ವಜಾರೋಹಣ ಕಾರ್ಯಕ್ರಮವನ್ನು ದರ್ಗಾ ಕಮಿಟಿ ಅಧ್ಯಕ್ಷರಾದ ಬಹು ಎಕೆ ಮೊಹಮ್ಮದ್ ಮೋನು ಹಾಜಿ ಅವರುಗಳು ವಹಿಸಲಿರುವರು. ರಾತ್ರಿ 8:30ಕ್ಕೆ ನಡೆಯಲಿರುವ ಕಾರ್ಯಕ್ರಮದ ಅಂಗವಾಗಿ ನಡೆಯಲಿರುವ ಮಕಾಂ ಜಿಯಾರತ್ ನೇತೃತ್ವವನ್ನು ಬಹು ಸಯ್ಯದ್ ಅತಾವುಲ್ಲಾ ತಂಗಲ್ ಎಮ್ಮೆ ಸಂಯುಕ್ತ ಜಮಾಅತ್ ಮಂಜೇಶ್ವರ ಅಧ್ಯಕ್ಷರು ವಹಿಸಲಿರುವರು. ನಂತರ ವೇದಿಕೆಯಲ್ಲಿ ನಡೆಯಲಿರುವ ಧಾರ್ಮಿಕ ವಿಜ್ಞಾನ ವೇದಿಕೆಯ ಅದರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬಹುಮಾನ್ಯ BN ಅಬ್ದುಲ್ ಖಾದರ್ ಮದನಿ ಮುದರಿಸ್ ಉಸ್ತಾದ್ ಉದ್ಯಾವರ ಅವರುಗಳು ವಹಿಸಲಿರುವರು. ನಂತರ ನಡೆಯಲಿರುವ ಧಾರ್ಮಿಕ ಉರೂಸ್ ಕಾರ್ಯಕ್ರಮದ ಸಮಾವೇಶದ ಉದ್ಘಾಟನೆಯನ್ನು ಸಮಸ್ತ ಕೇರಳ ಜಮಿಯತುಲ್ ಉಲಮಾ ಅಧ್ಯಕ್ಷರು ಉದ್ಯಾವರ ಸಾವಿರ ಜಮಾಅತಿನ ಖಾಜಿಯವರು ಆದ ಸಯ್ಯದುಲ್ ಉಲಮಾ ಸಯ್ಯದ್ ಮೊಹಮ್ಮದ್ ಜಿಫ್ರಿ ಮುತ್ತುಕೋಯ ತಂಗಳ್ ಅವರು ಉದ್ಘಾಟಿಸಲಿರುವರು. ಸುದ್ದಿಗೋಷ್ಠಿಯಲ್ಲಿ ದರ್ಹಾ ಸಮಿತಿ ಅಧ್ಯಕ್ಷ ಎಕೆ ಮೊಹಮ್ಮದ್ ಮೋನು ಹಾಜಿ, ಪ್ರಧಾನ ಕಾರ್ಯದರ್ಶಿ ಪಳ್ಳಿ ಕುഞ്ഞി ಹಾಜಿ, ಕೋಶಾಧಿಕಾರಿ ಆಲಿಕುಟ್ಟಿ, ಉದ್ಯಾವರ ಜಮಾಅತ್ ಅಧ್ಯಕ್ಷ ಸೂಫಿ ಹಾಜಿ, ಪದಾಧಿಕಾರಿಗಳಾದ ಪೂಕುഞ്ഞി ತಂಗಳ್, ನಿಜಾರ್ ಮೊಯುದ್ದೀನ್ ಕುഞ്ഞി ಶಾಫಿ ಮೊದಲಾದವರು ಉಪಸ್ಥಿತರಿದ್ದರು. ರೆಹಮಾನ್ ಉದ್ಯಾವರ, V4 ನ್ಯೂಸ್ ಮಂಜೇಶ್ವರ.